ಈ ಲೋಕತಂತ್ರಕ ಪಾವನ ಮಂದಿರ ಅಂತೇಳಿ ಒಂದು ಪವಿತ್ರ ಭಾವನೆಯಿಂದ ಈ ಸದನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ತಾರ್ಕಿಕಾಂತಿಯನ್ನು ತಾವು ಕಾಣಿಸಬೇಕು, ಒಂದು ಲಾಜಿಕ್ ನಾನು ನಮ್ಮ ಸಮಸ್ಯೆ ಪರಿಹಾರ ಸೂಚಿಸಬೇಕು ಅಂತ ಭಾವಿಸ್ತೇನೆ. ಹಾಗಾಗಿ ಮಾತು ಶಬ್ದಗಳ ಸೂತಕ ಅದು ಬದುಕಿನ ಭರವಸೆ ಸಾಧ್ಯತೆ ಆಗಬೇಕು. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕು. ಈ ನಿಟ್ಟಿನಲ್ಲಿ ಈ ಬಜೆಟ್ ನಮಗೆ ಇವತ್ತು ಚರ್ಚೆ ನಡೀತಾ ಇದೆ. ಅಧ್ಯಕ್ಷರೇ, ಈ ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರನ್ನು ಕಳೆದ 21 ವರ್ಷಗಳಿಂದ ನೇಮಕವಾಗಿಲ್ಲ. 100 ಶಾಲೆಗಳು ಮುಚ್ಚಿವೆ. ನಾನೇ ಒಂದು 8 ಶಾಲೆ ಆಡಳಿತ ಮಂಡಳಿಯಲ್ಲಿದ್ದೇನೆ. ಹಾಗಾಗಿ ನಾವೆಲ್ಲ ಇವ್ರನ್ನ ಕಾಡಿ ಬೇಡಿ ಆ ಒಂದಷ್ಟು ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಅವರಿಗೆ 8,000 10,000 ಸಂಬಳ ಕೊಡ್ತಾ ಅವ್ರನ್ನ ಸಾಕುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕನ್ನಡ ಶಾಲೆ ಉಳಿದರೆ ನಮ್ಮ ಕನ್ನಡ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ ಅನ್ನೋದು ಭಾವನೆ. ಹಾಗಾಗಿ ನೇಮಕತೆಗೆ ಈ ಅನುಮೋದನೆ ನೀಡಬೇಕು ಮತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ವಿನಂತಿಸ್ತೇನೆ. ನಮ್ಮ ಕನ್ನಡ ಒಂದು ರೀತಿಯಲ್ಲಿ ತಾರತಮ್ಯ ಆಗ್ತಾ ಇದೆ. ಕನ್ನಡ ಅನುದಾನಿತ ಶಾಲಾ ಮಕ್ಕಳಿಗೆ ಕೂಡ ಸಮವಸ್ತ್ರ ಮತ್ತು ಶೂ ಮತ್ತು ಸಾಕ್ಸನ್ನು ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಹಾಗೆ ಕರ್ನಾಟಕ ದರ್ಶನ ಪ್ರವಾಸ ಸೌಭಾಗ್ಯವನ್ನು ಕೂಡ ಒದಗಿಸಬೇಕು. ಹಾಗೆ ಶಾಲಾ ಶಿಕ್ಷಕರಿಗೆ ಜ್ಯೋತಿ ಸಂಜೀವನಿ ಅಂದರೆ ಆರೋಗ್ಯ ಭಾಗ್ಯವನ್ನು ಆ ಶಾಲಾ ಶಿಕ್ಷಕರಿಗೆ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಶಾಲಾ ಮಾನ್ಯತೆ ನವೀಕರಣ ಷರತ್ತುಗಳನ್ನು ಇವತ್ತು ಸರಳೀಕರಣಗೊಳಿಸಬೇಕಂತ ಒಂದು ಅನಿವಾರ್ಯತೆ ಇದೆ. 2017ಕ್ಕಿಂತಲೂ ಮುಂಚಿನ ಶಾಲೆಗಳ ಅಗ್ನಿನಂದಕ ನಿಯಮ ಮತ್ತು ಶಾಲಾ ಸುರಕ್ಷತೆಗೆ ಉಚ್ಚ ನ್ಯಾಯಾಲಯ ಇವತ್ತು ವಿನಾಯಿತಿ ನೀಡಿದರೂ ಕೂಡ ಇದರ ಆದೇಶವನ್ನು ಇಷ್ಟವರೆಗೆ ಹೊರಡಿಸಿಲ್ಲ. ಅದನ್ನು ಶೀಘ್ರವಾಗಿ ಹೊರಡಿಸಬೇಕು. ಮತ್ತು ಶಾಲಾ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತ 31ಕ್ಕೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ಕಾರ ಆದೇಶ ಹೊರಡಿಸಬೇಕೆಂದು ನಾನು ಒತ್ತಾಯ ಮಾಡ್ತೇನೆ. ಹಾಗೆ ಇವತ್ತು ಸಮುದ್ರ ಪಕ್ಕದಲ್ಲೇ ಇದ್ದರೂ ಕೂಡ ಒಪ್ಪಿಗೆ ಬಾರ ಎನ್ನುವ ರೀತಿಯಲ್ಲಿ ನಮ್ಮಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಪಶ್ಚಿಮಮುಖವಾಗಿ ಬಹಳಷ್ಟು ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ವೆಂಟೇಜ್ ಡ್ಯಾಮ್ ನಿರ್ಮಾಣ ಮಾಡಿದಾಗ ಅಲ್ಲಿ ಅಂತರ್ಜಲವನ್ನು ಮರುಪೂರಣಗೊಳಿಸಲು ಮತ್ತು ಕುಡಿಯಲು, ಕೃಷಿಗೆ ಹಾಗೂ ಬೇರೆ ಬೇರೆ ಉದ್ದೇಶಕ್ಕೆ ಆ ನೀರು ಉಪಯೋಗ ಆಗ್ತದೆ. ಹಾಗಾಗಿ ಕರಾವಳಿಯ ಸಾವಿರಾರು ಎಕರೆ ಭೂಮಿಗೆ ನೀರು ಲಭ್ಯವಾಗೋದು ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಈ ಸರ್ಕಾರದ ಮೇಲೆ ಇದೆ. ಹಾಗೆ ಈ ಸಲ ನಿಮಗೂ ಕೂಡ ಅನುಭವ ಆಗಿರ್ಬೋದು, ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ನಮ್ಮ ಯಾವ ಬಾವಿಯಲ್ಲಿ ಕೂಡ ನೀರು ಇರಲಿಲ್ಲ. ಹಾಗಾಗಿ ಅಂತರ್ಜಲ ವೃದ್ಧಿ ಆಗಬೇಕಾದ್ರೆ ಅಲ್ಲಲ್ಲಿ ವೆಂಟೇಜ್ ಡ್ಯಾಮನ್ನು ಅಲ್ಲಿ ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಮಳೆಗಾಲದ ಈ ನೀರನ್ನು ಸದ್ವಿನಿಯೋಗ ಮಾಡಿಕೊಂಡು ಬೇಸಿಗೆ ಕಾಲಕ್ಕೆ ಅದನ್ನು ಪ್ರಿಸರ್ವ್ ಮಾಡಿದಾಗ ಒಂದಷ್ಟು ಒಳ್ಳೆಯದಾಗ್ತದೆ ಅಂತ ಭಾವಿಸ್ತೇನೆ. ಹಾಗೆ ಕರಾವಳಿ ಭಾಗದ ಸಾಂಸ್ಕೃತಿಕ ಕಲೆ, ದೈವಾರಾಧನೆ, ಯಕ್ಷಗಾನ, ಕಮ್ಮಳ ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಕೂಡ ಈ ಬಜೆಟಲ್ಲಿ ಯಾವುದೇ ಬೆಳಕನ್ನು ಚೆಲ್ಲಿಲ್ಲ. ಜಾನಪದ ಮತ್ತು ಕ್ರೀಡೆಗಳನ್ನು ಪ್ರೋತ್ಸಾಹಿಸಿರುವುದರಿಂದ ಕರಾವಳಿ ಭಾಗದ ಚಟುವಟಿಕೆಗಳು ಕುಂಠಿತ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕಂಬಳದಲ್ಲಿ ಸುಮಾರು 1 ಲಕ್ಷ ಜನ ಸೇರುವಂತ. ಹಾಗಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತೇನೆ. ಹಾಗೆ ಕರಾವಳಿಯಲ್ಲಿ ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಬೇಕು ಒತ್ತಾಯವನ್ನು ಮಾಡ್ತೇನೆ. ತುಂಬ ಇವತ್ತು ಏನಾಗ್ತದೆ, ಜೂನಲ್ಲಿ ಮಳೆ ಬಂದರೆ ಜೂನಲ್ಲೇ ನಾವು ಅದರ ನಿರ್ಮಾಣ ಕಾರ್ಯ ಮಾಡ್ತೀವಿ. ನನ್ನ ಬೇಡಿಕೆ ಇದೆ, ಜನವರಿ ತಿಂಗಳಲ್ಲಿ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಲ್ಪ ಇದನ್ನು ಅವರಿಗೆ ತಾವು ನಿರ್ದೇಶನ ಕೊಡಬೇಕು, ಸೂಚನೆ ಕೊಡಬೇಕು. ಜನವರಿ ತಿಂಗಳಲ್ಲಿ ಇದನ್ನು ಪ್ರಾಪರ್ ಪ್ಲಾನ್ ಮಾಡಿದಾಗ ಖಂಡಿತವಾಗಿ ಇಷ್ಟು ಸಾವು ನೋವು ನಷ್ಟ ಉಂಟಾಗುತ್ತಿಲ್ಲ ಅಂತ ಧನ್ಯವಾದಗಳು. ತಾವು ಮುಂದಡಿ ಇಡಬೇಕು. ಧನ್ಯವಾದಗಳು. ಚಿಮ್ಮನ್ಕಟ್ಟಿ, ಧನ್ಯವಾದಗಳು. ನೆಕ್ಸ್ಟ್